ಪ್ರದೀಪ ಬಾಕಿಲ ಅಂತ ಹೇಳಿದ್ರೆ ನಮ್ಮ ಅಲಂಕಾರಿನ ಒಂದು ಮುತ್ತಿದ್ದಾಗಿ. ಅವತ್ತಿನಿಂದ ಪ್ರದೀಪ್ ಹೇಗೋ ಇವತ್ತಿನವರೆಗೂ ಹಾಗೆ ಅಜಾತ ಶತ್ರು ಆಗಿ ಕೆಲಸ ಮಾಡಿದಂತಹ ಒಬ್ಬ ಒಳ್ಳೆ ಸಿಆರ್ ನಾವು ಕಳ್ಕೊಂಡಿದ್ದು ಇವತ್ತು ಭಾರಿ ನೋವಿನ ಸಂಗತಿ ಅಂತ ಹೇಳಲಿಕ್ಕೆ ನನಗೆ ಮನಸ್ಸಿಗೆ ಭಾರಿ ನೋವಾಗ್ತಾ ಇದೆ ಸರ್. ಒಂದು ಸೌಮ್ಯ ಸ್ವಭಾವ, ಎಲ್ಲರೊಟ್ಟಿಗೆ ಮಾತನಾಡುವ ರೀತಿ ಎಲ್ಲರನ್ನು ಆಕರ್ಷಿಸುವ ಒಂದು ಅಯಸ್ಕಾಂತ ರೀತಿ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ. ಕುಟುಂಬದವರಿಗಿಂತ ಜಾಸ್ತಿ ಪ್ರೀತಿಸಿದ ಜನ ನಾನು. ಸಮಾಜಮುಖಿ ವ್ಯಕ್ತಿತ್ವ, ಉತ್ತಮ ಶಿಕ್ಷಕರು ಹೌದು. ಮಾಸ್ಟರ್ ಅಂದರೆ ಮಕ್ಕಳಿಗೆಲ್ಲ ಪ್ರೀತಿ ಇತ್ತು, ಅದೊಂದು ಪ್ರೀತಿಯನ್ನು ಉಳಿಸಿ ಹೋಗಿದ್ದಾರೆ ಅವರು. ಕಡಬ ತಾಲೂಕು ಗೋಳಿತೊಟ್ಟು ಗ್ರಾಮದ ಶಾಂತಿನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ, ಅಲಂಕಾರು ಗ್ರಾಮದ ಬಾಕಿಲ ನಿವಾಸಿ 41 ವರ್ಷ ಪ್ರಾಯದ ಪ್ರದೀಪ್ ಬಾಕಿಲ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಪ್ರತಿಭಾವಂತ ಶಿಕ್ಷಕನಾಗಿ, ಜೆಸಿಐ ರಾಜ್ಯ ಮಟ್ಟದ ತರಬೇತುದಾರನಾಗಿ, ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ವ್ಯಕ್ತಿಯಾಗಿ, ಎಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದ ಪ್ರದೀಪ್ ಬಾಕಿಲ ನಿಧನಕ್ಕೆ ಎಲ್ಲರೂ ಕಂಬನಿ ಮಿಡಿದಿದ್ದಾರೆ. ಗೋಳಿತೊಟ್ಟು ಶಾಂತಿನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಪ್ರದೀಪ್ ಬಾಕಿಲ ಡಿಸೆಂಬರ್ 4ರಂದು ಎಂದಿನಂತೆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರು. ಡಿಸೆಂಬರ್ 19ರಂದು ಶಾಲೆಯ ವಾರ್ಷಿಕೋತ್ಸವದ ಆಮಂತ್ರಣ ಪತ್ರ ವಿತರಣೆ ಹಾಗೂ ದೇಣಿಗೆ ಸಂಗ್ರಹದ ನಿಟ್ಟಿನಲ್ಲಿ ಮನೆ ಮನೆಗೆ ತೆರಳಿದ್ದ ಪ್ರದೀಪ್ ಬಾಕಿಲ ರಾತ್ರಿ ಸುಮಾರು 10 ಗಂಟೆಯ ವೇಳೆಗೆ ಬಾಕಿಲದ ತನ್ನ ಮನೆಗೆ ಬಂದಿದ್ರು. ಆ ಬಳಿಕ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಮನೆಯಿಂದ ಹೊರಬಂದವರು ಮನೆ ಅಂಗಳದಲ್ಲಿರುವ ಪಂಪ್ ಶೆಡ್ ಸಮೀಪ ಬಿದ್ದು ಮೃತಪಟ್ಟಿದ್ರು. ಶಾಲೆಗೆ ಹಾಕಿಕೊಂಡು ಹೋಗಿದ್ದ ಡ್ರೆಸ್ನಲ್ಲೇ ಇದ್ರು. ಮೊಬೈಲ್ ಫೋನ್ ಕೂಡ ಅಲ್ಲೇ ಬಿದ್ದಿತ್ತು. ಪ್ರದೀಪ್ ಅವರ ಪತ್ನಿ ಜ್ವರದಿಂದ ಬಳಲ್ತಾ ಇದ್ದವರು ಔಷಧಿ ಸೇವಿಸಿ ಮಲಗಿದ್ರು. ಬೆಳಗ್ಗೆ ಮನೆಯಿಂದ ಹೊರಗಡೆ ಬಂದ ವೇಳೆ ಪ್ರದೀಪ್ ಅವರು ಅಂಗಳದಲ್ಲಿ ಅಂಗಾತವಾಗಿ ಬಿದ್ದುಕೊಂಡಿರೋದು ಗಮನಕ್ಕೆ ಬಂದಿತ್ತು. ಪ್ರದೀಪ್ ಅವರು ರಾತ್ರಿಯೇ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಟ್ಟಿರುವ ಸಾಧ್ಯತೆ ಇದೆ. ಬೆಳಗ್ಗೆ ಸ್ಥಳಕ್ಕೆ ಕಡಬ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ ಬಳಿಕ ಕಡಬ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿ ಮನೆಯವರಿಗೆ ಮೃತದೇಹ ಬಿಟ್ಟುಕೊಡಲಾಗಿದೆ. ಪ್ರದೀಪ್ ಬಾಕಿಲ ಅವರ ಮೃತದೇಹವನ್ನು ಕಡಬ ಸಮುದಾಯ ಆಸ್ಪತ್ರೆಯಿಂದ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದ ಗೋಳಿತೊಟ್ಟು ಗ್ರಾಮದ ಶಾಂತಿನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತರಲಾಯಿತು. ಶಾಲೆಯ ಎಸ್ಡಿಎಂಸಿ ಪೋಷಕರು, ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತ್ನವರು, ಗ್ರಾಮಸ್ಥರು, ಊರಿನ ವಿದ್ಯಾಭಿಮಾನಿಗಳು ಸೇರಿದಂತೆ 100 ಮಂದಿ ಅಂತಿಮ ದರ್ಶನ ಪಡೆದುಕೊಂಡರು. ಬಳಿಕ ಅಲಂಕಾರು ಶ್ರೀ ದುರ್ಗಾಂಬ ಮೈದಾನದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ವಿವಿಧ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಜೆಸಿಐ ಸಹಿತ ವಿವಿಧ ಸಂಘಟನೆಗಳ ಸಾವಿರಾರು ಮಂದಿ ಭೇಟಿ ನೀಡಿ ಅಂತಿಮ ದರ್ಶನ ಪಡೆದುಕೊಂಡರು. ಮೈದಾನದಿಂದ ಅಲಂಕಾರು ಬಾಕಿಲದ ಮನೆಗೆ ಮೆರವಣಿಗೆಯಲ್ಲಿ ಮೃತದೇಹವನ್ನು ಕೊಂಡೊಯ್ಯಲಾಯಿತು. ಬಳಿಕ ಮನೆಯಲ್ಲಿ ವಿಧಿವಿಧಾನ ನೆರವೇರಿಸಿ ಅಂತ್ಯಕ್ರಿಯೆ ನಡೆಸಲಾಯಿತು.
ಬಾಕಿಲ ಅವರ ವ್ಯಕ್ತಿತ್ವ ನೀವು ನೋಡಿದ ಹಾಗೆ ಹೇಗೆ? ಪ್ರದೀಪ ಬಾಕಿಲ ನನ್ನ ಅತ್ಯಂತ ಪ್ರೀತಿಯ ಶಿಷ್ಯ. ಪ್ರದೀಪ ಬಾಕಿಲ ಅಂತ ಹೇಳಿದರೆ ನಮ್ಮ ಅಲಂಕಾರಿನ ಒಂದು ಮುತ್ತಿದ್ದಾಗಿ. ಖಾಲಿ ಅಲಂಕಾರಿಗೆ ಮಾತ್ರ ಹೊಳಿತಿರೋ ಮುತ್ತು ಅಲ್ಲ, ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮುತ್ತು ಅಂತ ಹೇಳ್ಬೋದು. ಯಾಕೆಂದೇಳಿದರೆ ಅವನ ಸರಳತೆ, ಅವನೊಂದು ವರ್ತನೆ, ಅವನು ಜನಸಾಮಾನ್ಯರಲ್ಲಿ ಬೆರೆಯುವಂಥ ವಿಧಾನಗಳು, ಇದು ಎಲ್ರಿಗೆ ಬರುವಂಥದ್ದಲ್ಲ, ಇದು ಮಾದರಿ. ಒಂದು ಉದಾಹರಣೆ ಕೊಡಬೇಕಿದ್ರೆ ಅವನು ವಿದ್ಯಾರ್ಥಿ ಸ್ನೇಹಿಯಾಗಿದ್ದ. ತನ್ನ ವಿದ್ಯಾರ್ಥಿ ಆಗಿರ್ಬೋದು. ಯಾಕಂದರೆ ಇತ್ತೀಚೆಗೆ ಒಂದು 10 ದಿನದ ಮೊದಲು ಪೆರಲದಲ್ಲಿ ಒಂದು ಡೆತ್ ಆಯಿತು. ಆಗ ಅಲ್ಲಿಯ 7ನೇ ತರಗತಿಯ ವಿದ್ಯಾರ್ಥಿನಿ ಇವನಿಗೆ ಫೋನ್ ಮಾಡಿದ್ರಂತೆ, ಸರ್ ನನಗೆ ಹಳ್ಳಿಯ ವಿದ್ಯಾರ್ಥಿನಿಯ ಸತ್ತವರ ಮಗಳು ಫೋನ್ ಮಾಡಿದಳು, ಸರ್ ನನ್ನ ತಂದೆ ತೀರಿ ಹೋಗಿದ್ದಾರೆ, ಎಲ್ಲಿದ್ದರೂ ಅರ್ಜೆಂಟ್ ಬನ್ನಿ ಅಂತ. ಸರ್ ನಾನಾಗ ಪುತ್ತೂರಿನಲ್ಲಿ ಒಂದು ಅರ್ಜೆಂಟ್ ಕೆಲಸದಲ್ಲಿದ್ದೆ, ಬಿಟ್ಟು ನಾನು ನೇರ ಅಲ್ಲಿ ಡೆತ್ತಾದ ಜಾಗಕ್ಕೆ ಹೋದೆ ಅಂತ ಹೇಳುವಾಗ ನನಗೆ ತನ್ನ ಮಕ್ಕಳನ್ನು ತಂದೆಗಿಂತ ಮಿಗಿಲಾಗಿ ನೋಡಿಕೊಂಡಿದ್ದಂಥ ಒಬ್ಬ ಶಿಕ್ಷಕ ಎನ್ನುವುದು ಇದಕ್ಕೆ ಬೇರೆ ಉದಾಹರಣೆ ಬೇಡ. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಯಾದಂಥ GCಯಲ್ಲಿ ರಾಷ್ಟ್ರೀಯ ಮಟ್ಟದ ತರಬೇತುದಾರನಾಗಿ ಏಕಕಾಲದಲ್ಲಿ ಒಂದೇ ದಿನದಲ್ಲಿ ಸುಮಾರು ಬಿಡದೆ ಒಂದು 24 ಗಂಟೆ ಒಂದು ಉಪನ್ಯಾಸ ನೀಡಿದಂಥ ಶಿಕ್ಷಕ ಇದ್ದರೆ ಅದು ನಗುಡುವಂಥ ಯಾವುದೇ ಒಂದು ಆಯಾಸ ಅವನ ಜೀವನದಲ್ಲಿ ಮುಖದಲ್ಲಿ ಕಾಣುವಂಥದ್ದಿಲ್ಲ. ನಾನು ನಿವೃತ್ತಿಗೊಂಡಂಥ ಸಮಯದಲ್ಲಿ ಅವನು MC ಮಾಡಿದ ಡಾಕ್ಟರ್ ಮೋಹನಾಳವರು ಎಲ್ಲ ಇದ್ದಂಥ ಕಾರ್ಯಕ್ರಮ. ಅವರು ನನ್ನಲ್ಲಿ ಹೇಳಿದರು, ರೈಗಳ ನಿಮ್ಮ ಅದು ಯಾರು? ನಾನು ಹೆಮ್ಮೆಯಿಂದ ಹೇಳಿದೆ, ನನ್ನ ಶಿಷ್ಯ ನನ್ನನ್ನು ಬೀಳ್ಕೊಡುವ ಸಮಾರಂಭದಲ್ಲಿ MC ಮಾಡ್ತಾ ಇದ್ದಾರೆ ಅಂತೇಳಿ. 10 ಹಲವು ಸಂಸ್ಥೆಗಳಲ್ಲಿ ಅವರು ಮಾಸ್ಟರ್ ಆಫ್ ಸೆರೆಮನಿಯನ್ನು ಮಾಡ್ತಾ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಬೇಕು ಎನ್ನುವಂಥ ದೃಷ್ಟಿಕೋನ ಇಟ್ಟವರು. ಯಾಕೆಂದರೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ಹೊಸ ಮೆರುಗನ್ನು ನೀಡುವಲ್ಲಿ ಅವರು ಸದಾ ಪ್ರಯತ್ನಿಸ್ತಾ ಇದ್ದರು. ಶಾಂತಿನಗರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸ ಯೋಜನೆಗಳನ್ನು, ಅದು ಮಗು ಕೇಂದ್ರೀಕೃತವಾದಂಥ ಕೆಲವು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಅಲ್ಲಿಯ ಜನರ ಅಪಾರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇವತ್ತು ಶಾಂತಿನಗರಕ್ಕೆ ನಾನು ಹೋಗಿದ್ದೆ, ಅಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟಾಗ ಅಲ್ಲಿಯ ಊರಿನವರು ಕಣ್ಣೀರು ಹಾಕುವುದನ್ನು, ಅದೇ ರೀತಿಯಲ್ಲಿ ಇವರ ಗುಣಗಾನ ಮಾಡುವುದನ್ನು ನಾನು ಕಂಡಾಗ ನನಗೆ ಏನು ಹೇಳಬೇಕಂತ ತೋಚಲಿಲ್ಲ. ಅಂಥ ಒಬ್ಬ ಆದರ್ಶ ಶಿಕ್ಷಕನನ್ನು, ಮುಖ್ಯವಾಗಿ ನನ್ನ ಮಗಳಂತಿದ್ದಂಥ ಒಬ್ಬ ನನ್ನ ಹಿರಿಯ ವಿದ್ಯಾರ್ಥಿಯಾಗಿದ್ದಂಥ ಒಬ್ಬ ಮಾದರಿ ಆದರ್ಶ ಶಿಕ್ಷಕನನ್ನು ಕಳ್ಕೊಂಡು ನಮ್ಮ ಅಲಂಕಾರ ಮಾತ್ರ ಶೂನ್ಯ ಆಗಲಿಲ್ಲ, ಅಲಂಕಾರಿ ಮಾತ್ರ ಶೂನ್ಯ ಅಲ್ಲ, ಇಡೀ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಒಂದು ನಷ್ಟ ಆಗಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಬಗ್ಗೆ ಹೇಳಿದರೆ ಸಮುದ್ರದಷ್ಟು ನಾನು ಈ ಸಂದರ್ಭದಲ್ಲಿ ಮಾತಾಡೋ ಹಾಗಿಲ್ಲ. ನನಗೆ ಸ್ವಲ್ಪ ಭಾವನೆಗೆ ಸ್ವಲ್ಪ ಹೊಡೆತ ಆಗ್ತಾ ಉಂಟು, ಆದ್ದರಿಂದ ನಾನು ಹೆಚ್ಚು ಮಾತನಾಡೋದಿಲ್ಲ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕೊಡಲಿ. ಅವರ ಹೆಂಡತಿ ಹೇಮಲತಾ ಪ್ರದೀಪ್ ಅವರು ಕೂಡ ಮಗುವಿನಂಥ ಹುಡುಗಿ, 2 ಮಕ್ಕಳಿದ್ದಾರೆ, ಅವರಿಗೂ ಕೂಡ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಾನು ಅವರ ಆತ್ಮಕ್ಕೆ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಪ್ರದೀಪ್ ನನ್ನ ಆತ್ಮೀಯ ಸ್ನೇಹಿತ. ನನ್ನ ಜೊತೆ ಅಂತ ಹೇಳಿ ಅಲ್ಲ, ಎಲ್ಲರ ಜೊತೆ ಪ್ರದೀಪದ್ದು ಒಂದು ಆತ್ಮೀಯತೆಯ ಒಂದು ಸಂಬಂಧ. ಎಲ್ಲರ ಜೊತೆ JCಯಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಯಶಸ್ವಿ ಶಿಕ್ಷಕ. ನಮಗೆ ಈ ಕ್ಷಣಕ್ಕೆ ಕೂಡ ಪ್ರದೀಪ್ ನಮ್ಮೊಟ್ಟಿಗೆ ಇಲ್ಲ ಅಂತ ಹೇಳೋದನ್ನು ನಮಗೆ ಬಹುಶಃ ನಂಬಲಿಕ್ಕೆ ಆಗ್ತಾಯಿಲ್ಲ. ಈ ಕ್ಷಣಕ್ಕೂ ಕೂಡ ತಾನು ಎಲ್ಲೆಲ್ಲ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೋ ಅಥವಾ ಇಲಾಖೆಯ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿರೋಂಥ ಸಂದರ್ಭದಲ್ಲಿ ಕೂಡ ಎಲ್ಲರ ಜೊತೆ ಒಂದು ಆತ್ಮೀಯತೆಯಿಂದ ಬೆರೆತು, ಆಮೇಲೆ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಾ ಇದ್ದಂಥ ಪ್ರದೀಪನ್ನು ಇವತ್ತು ಕಳ್ಕೊಂಡದ್ದು ತುಂಬ ನೋವಾಗ್ತಾ ಇದೆ. ತುಂಬ ವರ್ಷದಿಂದ ಸ್ನೇಹಿತರು, ಸುಮಾರು 2010ನೇ ಇಸ್ವಿಯಿಂದ ಸ್ನೇಹಿತರು ನಾವು. ಮತ್ತು ಅವತ್ತಿನಿಂದ ಪ್ರದೀಪ್ ಹೇಗೋ ಇವತ್ತಿನವರೆಗೂ ಹಾಗೆ. ನಾನು ಯಾವುದಾದ್ರೂ ಕೆಲಸ ಮಾಡಿದರೆ ಅದರಲ್ಲಿ ಒಂದು ರೀತಿಯ ಉತ್ಸಾಹ, ಅದರಲ್ಲಿ ಒಂದು ರೀತಿಯ ಖುಷಿ. ಅವರ ಜೊತೆಗೆ ಕೆಲಸ ಮಾಡೋದೇ ಒಂದು ಖುಷಿ. ಅವರ ಜೊತೆಯ ಒಡನಾಟ ನಮಗೆ ಇನ್ನು ಯಾವತ್ತೂ ಕೂಡ, ನನಗೆ ಅಂತ ಹೇಳಿ ಅಲ್ಲ, ನಮ್ಮ ಎಲ್ಲ ಸ್ನೇಹಿತರ ಅಭಿಪ್ರಾಯಗಳು ಕೂಡ ಹಾಗೆ. ಇವತ್ತು ನಾವೆಲ್ಲರೂ ನಮಗೆ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಏನು ಯಾವ ಯೋಚನೆ ಮಾಡಲಿಕ್ಕೆ ಹೋದರೂ ನಮ್ಮ ಯೋಚನೆಗಳು ಬಂದು ನಿಲ್ಲೋದು ಪ್ರದೀಪ್ನಲ್ಲಿಗೆ. ಅದರಿಂದ
ಅಷ್ಟೇ ನಾವು ಹೇಳುವಂಥದ್ದು. ಪ್ರದೀಪ್ ಸರ್ ಇವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಮೊದಲು ನಾನು ಇಲ್ಲಿ ಅಲಂಕಾರ ಶಾಲೆ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಇವರು ನನಗೆ ನಮ್ಮ ಕ್ಲಸ್ಟರ್ನ CRPಗಳಾಗಿದ್ದರು. ನಮ್ಮ ಶಾಲೆ ಮೊದಲು 160 ಮಕ್ಕಳು, ಈಗ 400 ಚಿಲ್ಲರೆ ಆಗ್ಲಿಕ್ಕೆ ಕಾರಣ ಇವರ ಮುಖ್ಯ ಪಾತ್ರ ಇದೆ. CRP ಆಗಿದ್ದುಕೊಂಡು ಎಲ್ಲ ರೀತಿಯ ಸಹಕಾರ ಕೊಟ್ಟು ಅಜಾತ ಶತ್ರು ಆಗಿ ಕೆಲಸ ಮಾಡಿದಂತಹ ಒಬ್ಬ ಒಳ್ಳೆ CRP, ಶಿಕ್ಷಕ ಸ್ನೇಹಿಯಾಗಿದ್ದರು, ಒಳ್ಳೆ ಹೃದಯವಂತ, ಹಸನ್ಮುಖಿ, ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿ ಕೂಡ. ಹಾಗೆ ಅವ್ರದ್ದು ಒಂದು ಅಂದರೆ SLC ಮಕ್ಕಳಲ್ಲಿ ಮುಂದಿನ ದಿನಗಳು ಹೇಗೆ ನಾವು ಬದುಕಬೇಕು ಅನ್ನೋದ್ರ ಬಗ್ಗೆ ಅವರಲ್ಲಿ ಒಂದು ಚೈತನ್ಯವನ್ನು ಮೂಡಿಸಬಲ್ಲ, ಭರವಸೆ ಮೂಡಿಸುವಂತಹ ಆಗಾಗ ಮೋಟಿವೇಶನ್ ಕ್ಲಾಸ್ಗಳನ್ನು ಕೊಡ್ತಾಯಿದ್ರು. ಅದರಿಂದ ತುಂಬ ಜನರಿಗೆ ಉಪಕಾರ ಆಗಿದೆ ಅಂತ ಹೇಳ್ತಾರೆ. ಆದರೆ ಅವರ ಏನು ಅಕಾಲಿಕ ಮರಣ ನಮ್ಮ ಬಾಯಿಂದ ಮಾತು ಬರದಾಗೆ ಮಾಡಿದೆ ಸರ್. ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಒಮ್ಮೊಮ್ಮೆ ನಾವು ಬ್ಲಾಕ್ ಆಗಿದ್ದೀವಿ, ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ. ಅವರು ಇಲ್ಲಿ ಈ ಒಂದು ಕೇವಲ ಅಲಂಕಾರಿಗೆ ಮಾತ್ರ ಅಲ್ಲ, ಅವರು JCIನಲ್ಲಿ ವರ್ಕ್ ಮಾಡ್ತಾ ರಾಜ್ಯ ಮಟ್ಟದಲ್ಲಿ ಕೂಡ ಒಬ್ಬ ಸಂಪನ್ಮೂಲ ವ್ಯಕ್ತಿ ಕೆಲಸ ಮಾಡಿದಂಥವ್ರು. ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಸೃಜನಶೀಲ ಆಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಇವರು ಮೂಲ ಕಾರಣ. ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿರಲಿಲ್ಲ, ಮಾಡಿದಾಗಲೇ ಗೊತ್ತಾಗ್ತಿತ್ತು. ಅಷ್ಟು ಚಂದದಲ್ಲಿ ಕೆಲಸ ಮಾಡಿಕೊಂಡು ತುಂಬ ಸಹಕಾರ ಕೊಟ್ಟಂಥವ್ರೆಲ್ಲ ಅನಾಥರಿಗೆ ಮತ್ತು ಸ್ವಲ್ಪ ಅಸಹಾಯಕರಿಗೆ ತುಂಬ ಸಹಾಯ ಮಾಡಿ ಹೇಳ್ಕೊಳ್ತಿರ್ಲಿಲ್ಲ. ಅವರು ಯಾರ್ಯಾರಿಗೇನು ಸಹಾಯ ಮಾಡಬೇಕೆಲ್ಲ ಮಾಡ್ತಿದ್ರು. ಹಾಗಾಗಿ ಅವರ ಅಕಾಲಿಕ ಮರಣದಿಂದ ಯಾರು ಮನಸ್ಸು ನೊಂದಿದಂಥವ್ರಿಗೆಲ್ಲ ದೇವರು ಆ ನೋವನ್ನು ಅರಿಗಿಸಿಕೊಳ್ಳುವಂತೆ ಕೊಡಲಿ. ಅವರ ಮಕ್ಕಳು ತುಂಬ ಇನ್ನೂ ಚಿಕ್ಕವರು, 6ನೇ ಕ್ಲಾಸು, ಒಬ್ಬೊಂದು ಮಗು 4ನೇ ಕ್ಲಾಸ್ ಅನಿಸುತ್ತೆ. ನಮ್ಮ ಶಾಲೆಯಲ್ಲೇ ಕೂಡ ಇದ್ದರು. ಅವರು, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ದೊಡ್ಡತನವನ್ನು. ಅವರು CRP ಆಗಿದ್ದುಕೊಂಡು ಸರ್ಕಾರಿ ಶಾಲೆ ಗಂಡೆಂಟು ಇಬ್ಬರೂ ಕೂಡ ಅಫಿಷಿಯಲ್ಗಳು. ಆದರೂ ಕೂಡ ನನ್ನ ಸರ್ಕಾರಿ ಶಾಲೆಗೆ ತನ್ನ ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆಯ ಉದ್ಧಾರಕ್ಕಾಗಿ ಬಹಳ ಶ್ರಮಿಸಿದವರು. ಅಂತಹವರನ್ನು ನಾವು ಕಳ್ಕೊಂಡಿದ್ದು ಇವತ್ತು ಭಾರಿ ನೋವಿನ ಸಂಗತಿ ಅಂತ ಹೇಳಲಿಕ್ಕೆ ನನಗೆ ಮನಸ್ಸಿಗೆ ಭಾರಿ ನೋವಾಗ್ತಾಯಿದೆ ಸರ್. ಆದರೂ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಮನೆಯವರಿಗೆ ಅದನ್ನು ಅರ್ಗಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಹಾರೈಸ್ತೀನಿ ಸರ್. ಒಬ್ಬ ಉತ್ತಮ ಸ್ನೇಹಿತ, ಪುತ್ತೂರು ತಾಲೂಕಿಗೆ ಒಂದು ಬಹಳ ಆಘಾತ. ಒಂದು JC ತರಬೇತಿಯಾಗಿ ಗಿನ್ನೆಸ್ ದಾಖಲೆ, ಬುಕ್ ಆಫ್ ಇದರಲ್ಲಿ ಕೂಡ ಅವರು ದಾಖಲೆ ಮಾಡಿಕೊಂಡಂಥ ವ್ಯಕ್ತಿ. ಒಂದು ಸೌಮ್ಯ ಸ್ವಭಾವ, ಎಲ್ಲರೊಟ್ಟಿಗೆ ಮಾತನಾಡುವ ರೀತಿ, ಎಲ್ಲರನ್ನು ಆಕರ್ಷಿಸಿದ ಒಂದು ಅಯಸ್ಕಾಂತ ರೀತಿ, ಆ ವ್ಯಕ್ತಿತ್ವ. ಇತ್ತೀಚೆಗೆ ಕೂಡ ಅವರಲ್ಲಿ ಬಹಳ ಮಾತನಾಡಿಕೊಂಡಿದ್ದೆ. ಅನೇಕ ವಿಷಯಗಳು ಶೈಕ್ಷಣಿಕವಾಗಿ ಅವರು ಯಾವಾಗಲೂ ಚರ್ಚೆ ಮಾಡುವಂಥದ್ದು, ಹೊಸತನವನ್ನು, ಹೊಸ ಆಲೋಚನೆಗಳು ಅವರಲ್ಲಿ ಯಾವತ್ತೂ ಇರ್ತದೆ. ಪ್ರತಿಭಾ ಕಾರಂಜಿ ಇರ್ಬೋದು, ಇತರ ವಿಚಾರ, ಕ್ರೀಡಾಕೂಟ, ಒಳ್ಳೆ MC ಮಾಡುವಂಥ ವ್ಯಕ್ತಿ, ಒಳ್ಳೆ ನಿರೂಪಣೆ ಮಾಡುವಂಥ ವ್ಯಕ್ತಿತ್ವ. ಅವರ ಫ್ಯಾಮಿಲಿಯಾಗಿ ಇಬ್ಬರು ಕೂಡ ಬಹುಶಃ ಇದು ಮುಂಜಾನೆ ಕೇಳಿದಂತಿಂದ ನಾವಿನ್ನೂ ಎಲ್ಲ ಶಿಕ್ಷಕರು ಈ ನೋವಿನಿಂದ ಹೊರಗೆ ಬರಲಿಲ್ಲ. ನಾವು ಅಷ್ಟು ಆಘಾತವಾಗಿದೆ. ಬಹುಶಃ ಅವರ ಕುಟುಂಬಕ್ಕೆ, ಸಹಸ್ರಾರು ವಿದ್ಯಾರ್ಥಿಗಳಿಗೆ, ಹಾಗೂ ಇಲ್ಲಿ ವಿಶೇಷವಾಗಿ ಅಲಂಕಾರ ಪ್ರದೇಶದಲ್ಲೆಲ್ಲ ಎಲ್ಲರ ಮನಸ್ಸಲ್ಲಿರುವಂಥ ವ್ಯಕ್ತಿ, ಎಲ್ಲ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಎಂಬುದಾಗಿ ದೇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪುತ್ತೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರದೀಪ್ ಅವರು ಓರ್ವ ಸ್ನೇಹಮಯಿ ಜೀವಿ. ಭಾಳಷ್ಟು ವರ್ಷಗಳ ಹಿಂದೆ ಅವರು ಆತ್ಮೀಯರಾಗಿ, ಗೆಳೆಯರಾಗಿದ್ದುಕೊಂಡು ಭಾಳಷ್ಟು ಸಂಘಟನಾತ್ಮಕವಾಗಿ ನಮ್ಮೊಂದಿಗೆ ಬೆರೀತಾ ಇದ್ದಂಥ ವ್ಯಕ್ತಿ ಇಂದು ನಮ್ಮನ್ನು ಅಗಲಿರುವಂಥದ್ದು ಇಡೀ ಶಿಕ್ಷಕ ಸಮೂಹಕ್ಕೆ ತುಂಬ ದುಃಖವನ್ನು ತರಿಸ್ತಕ್ಕಂಥ ವಿಷಯ ಇವತ್ತು ಆಗಿರುವಂಥದ್ದು. ಅವರಲ್ಲಿರುವಂತಹ ವಿವಿಧವಾದಂಥ ನಾವೀನ್ಯಯುತವಾದಂಥ ಚಟುವಟಿಕೆಗಳು, ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಉಳ್ಳಂಥ ಅವರು ಅವರ ಶಾಲೆಗಳಲ್ಲಿ ವಿವಿಧ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳಿಗೆ ಹಾಗೆ ಆ ಶಾಲೆಯನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಮಾಡತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಅವರ ದಿನನಿತ್ಯದ ಸ್ಟೇಟಸ್ಗಳ ಮುಖಾಂತರ ನಾವು ತಿಳ್ಕೊಂಡಂಥ ವಿಚಾರಗಳು. ಸೊ ಇವತ್ತು ಅವರು ಅಗಲಿರುವಂಥದ್ದು ಇಡೀ ವಿದ್ಯಾರ್ಥಿ ಸಮೂಹಕ್ಕೆ ಹಾಗೆ ಶಿಕ್ಷಕ ವಲಯದಲ್ಲಿ ಎಲ್ಲರಿಗೂ ಕೂಡ ನೋವಿರುವಂಥ ಸಂಗತಿಯಾಗಿದೆ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ, ಹಾಗೆ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತಹ ಶಕ್ತಿ ಕರುಣಿಸಲಿ ಅಂತೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡುವಂಥ ಪ್ರಾರ್ಥನೆ. ಬೆಳಿಗ್ಗೆ ಬಂದ ಆಘಾತಕರ ಸುದ್ದಿ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ನಾವು ಅಷ್ಟು ಆತ್ಮೀಯತೆಯಿಂದ ಇರ್ತೇವೆ. ಕುಟುಂಬದವರಿಗಿಂತ ಜಾಸ್ತಿ ಪ್ರೀತಿಸಿದ ಜನ ನಾನು. ಯಾಕಂತ ಹೇಳಿದರೆ ಅವರು ಯಾವಾಗಲೂ ಅವರ ವಿಷಯವನ್ನು ನನ್ನ ವಿಷಯವನ್ನು ಅವರಲ್ಲಿ ಮನಬಿಚ್ಚಿ ಹೇಳ್ತಾ ಇದ್ದೆವು. ಇಂಥ ಕಷ್ಟದ ಪರಿಸ್ಥಿತಿ ಬಂದರೂ ನಾವಿಬ್ಬರೂ ಜೊತೆಯಾಗಿ ಇರ್ತಾ ಇದ್ದೆವು. ಆ ಸುದ್ದಿಯನ್ನು ಕೇಳಿ ಆಘಾತಕಾರಿಯಾಯಿತು. ಇಷ್ಟು ಸಣ್ಣ ಪ್ರಾಯದಲ್ಲಿ ಆ ದೇವರು ಅಂಥ ಕ್ರೂರ ಶಿಕ್ಷೆಯನ್ನು ಆ ಕುಟುಂಬ ವರ್ಗಕ್ಕೆ ಕೊಡಬಾರದು. ಯಾಕಂತ ಹೇಳಿದರೆ JC ಅನ್ನುವಂಥದ್ದು ವ್ಯಕ್ತಿತ್ವ ವಿಕಸನ ಸಂಸ್ಥೆ. ಅದರಲ್ಲಿ ನಾವು ಕೆಲಸ ಮಾಡ್ತೇವೆ.
ಆ ಕೆಲಸ ಮಾಡಿ 10 ಜನರಿಗೆ ಅವರು ವ್ಯಕ್ತಿತ್ವ ವಿಕಸನ ಆಗಬೇಕು. ಆ ಮೂಲಕ ನಾವು ಇದ್ದಷ್ಟು ಸಮಯವನ್ನು ಬೇರೆಯವರಿಗೆ ಮಾದರಿಯಾಗಬೇಕೇ ಹೊರತು ಆಗಬಾರ್ದು. ಆದ್ದರಿಂದ ಪ್ರದೀಪ್ ಬಾಕಿಲವರವರು ಓರ್ವ ಉತ್ತಮ ತರಬೇತುದಾರರಾಗಿ JCಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ ಬಾಕಿಲರವರು ಓರ್ವ ಉತ್ತಮ ಶಿಕ್ಷಕರು ಕೂಡ ಹೌದು. ಈ ಪರಿಸರದಲ್ಲಿ ಹೆಸರುವಾಸಿಯಾದ ಪ್ರದೀಪ್ ಬಾಕಿಲರವರ ನಗುಮುಖದ ಮುಖ ಅದ್ವಿ ಎಲ್ಲರಿಗೂ ಸಾಕ್ಷಿಯಾಗಿದೆ. ಆದ್ದರಿಂದ ಆ ಕುಟುಂಬ ವರ್ಗಕ್ಕೆ ಇಂದಿನ ಆ ನೋವನ್ನು ಅಳಿಸುವ ಇದನ್ನು ದೇವರು ಕೊಡಲಿ ಅಂತ ಆಶಿಸ್ತೇನೆ. ಬಹಳ ಆಘಾತಕಾರಿ ಒಂದು ವಾರ್ತೆ. ಪ್ರದೀಪ್ ಅವರು ಇಂದು ನಮ್ಮನ್ನಗಲಿದ್ದಾರಂತ ಎಣಿಸಲಿಕ್ಕೂ ಸಾಧ್ಯ ಇಲ್ಲ. ಬಹಳಷ್ಟು ವರ್ಷಗಳ ಒಡನಾಟ ಅವರದ್ದು. JC ಆಂದೋಲನದಲ್ಲಿ ಬಹಳಷ್ಟು ಒಡನಾಟ ಇದ್ದವನು ನಾನು. ಅವರ ಒಂದು ಮೃದು ಮನಸ್ಸು, ಅವರ ಒಂದು ಸಮಾಜಮುಖಿ ವ್ಯಕ್ತಿತ್ವ, ಉತ್ತಮ ಶಿಕ್ಷಕರೂ ಹೌದು. JC ಆಂದೋಲನದಲ್ಲಿ ಅಲ್ಲದೆ ಎಲ್ಲ ಸ್ನೇಹಿತರಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಬೆರೆಯುವಂತಹ ಒಂದು ವ್ಯಕ್ತಿತ್ವ ಪ್ರದೀಪ್ ಬಾಕಿಲ್ರವರು. ತರಬೇತುದಾರರು ಹೌದು. ಆದರೆ ಒಂದು ವಿಧಿಯ ಕ್ರೂರ ಲೀಲೆ ಈ ರೀತಿಯಲ್ಲಿ ಬರಲೇಬಾರ್ದು, ಯಾವ ಮನುಷ್ಯನಿಗೂ ಬರಬಾರ್ದು. ಎಳೆಯ ಪ್ರತಿಭೆ, ಇನ್ನಷ್ಟು ವರ್ಷ ಕಾಲ ಬಾಳಿ ಬದುಕಬೇಕಂತ ಒಂದು ವ್ಯಕ್ತಿತ್ವ, ಒಂದು ಅಪರೂಪದ ವ್ಯಕ್ತಿತ್ವ, ಒಂದು ನಮ್ಮ JC ಆಂದೋಲನದ ಅಮೂಲ್ಯ ವ್ಯಕ್ತಿತ್ವವನ್ನು ಕಳ್ಕೊಂಡಿದೆ. ಅದರಲ್ಲಿ ಒಂದು ಉತ್ತಮ ಸ್ನೇಹಿತರನ್ನು ನಾನು ಕಳ್ಕೊಂಡಿದ್ದೇನೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಹೇಳ್ತಾರೆ. ಆದರೆ ಇಷ್ಟು ಬೇಗ ಒಂದು ಉತ್ತಮ ವ್ಯಕ್ತಿತ್ವಕ್ಕೆ, ಉತ್ತಮ ಗುಣನಡತೆಯ ವ್ಯಕ್ತಿಗೆ ಬರಬಾರ್ದು. ಅದು ನಿಜ. ಊರಿಗೆ ಒಂದು ನಷ್ಟ, ನಮಗೆಲ್ಲರಿಗೂ ಸಮಾಜಕ್ಕೆ ಒಂದು ನಷ್ಟ. ಆದರೆ ಭಗವಂತನ ಲೀಲೆ ಇರ್ಬೋದು. ನಮ್ಮನ್ನಗಲಿದ್ದಾರೆ. ಅವರ ಆತ್ಮ ಪರಮಾತ್ಮನಲ್ಲಿ ಲೀನವಾಗಿದೆ. ನಾವಿಷ್ಟೇ ಪ್ರಾರ್ಥಿಸಬಲ್ಲೆವು, ಅಗಲಿದ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಹಾಗೆ ಅವರ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಪತ್ನಿ, ಆ ಪುಟ್ಟ ಇಬ್ಬರು ಮಕ್ಕಳಿಗೆ ಕೊಡಲಿ ಅಂತ ಅಷ್ಟೇ ಪ್ರಾರ್ಥಿಸಬಲ್ಲೆ. ನಮಸ್ಕಾರ. ಪ್ರದೀಪ್ ಅವರ ಸಾವು ತುಂಬ ನೋವು, ತುಂಬಲಾರದ ನಷ್ಟ ಆಗಿದೆ. ಒಳ್ಳೆಯ ಭಾಷಣಗಾರರಾಗಿದ್ದರು, ಒಳ್ಳೆಯ MC ಮಾಡ್ತಾಯಿದ್ರು, ತುಂಬ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದಂಥ ವ್ಯಕ್ತಿ. ನಿನ್ನೆ ರಾತ್ರಿ ಹೃದಯಾಘಾತದಿಂದ ಅವರು ಮರಣ ಹೊಂದಿದ್ದಾರೆ. ನಮ್ಮ ಇಲಾಖೆಗೆ ತುಂಬಲಾರದ ನಷ್ಟ ಆಗಿದೆ ಅಂತ ನಾವು ಭಾವಿಸ್ಬೇಕಾಗತ್ತೆ. ಅವ್ರ ಕುಟುಂಬ ವರ್ಗದವ್ರಿಗೆ ದುಃಖ ತಡ್ಕೊಳ್ಳೋ ಶಕ್ತಿನ ಅವ್ರಿಗೆ ಕೊಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ಹೇಗಿತ್ತು ಸರ್ ಇಲಾಖೆಯಲ್ಲಿ ಕಾರ್ಯವೈಖರಿ? ಇಲಾಖೆಯಲ್ಲಿ ತುಂಬ ಆ್ಯಕ್ಟಿವ್ ಪರ್ಸನ್ಸ್, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಮತ್ತು ಯಾವುದೇ ನಿರೂಪಣೆಗಳಿರ್ಬೋದು, ಹೇಳಿದ ಕೆಲಸಗಳನ್ನ ಮಾಡ್ತಾಯಿದ್ರು. ಈಗ ಅವ್ರದ್ದು ಶಾಲಾ ವಾರ್ಷಿಕೋತ್ಸವದಲ್ಲಿ ತುಂಬ ಬ್ಯುಸಿಯಾಗಿದ್ದರು. ತುಂಬ ಚೆನ್ನಾಗಿ ಮಾಡಬೇಕು, ತುಂಬ ಅದ್ಧೂರಿಯಾಗಿ ಮಾಡಬೇಕು ಶಾಲಾ ವಾರ್ಷಿಕೋತ್ಸವ ಅಂತ ಅವರ ಭಾವನೆ ಇತ್ತು. ಅದರಲ್ಲಿ ಕೆಲಸನೂ ಮಾಡ್ತಾಯಿದ್ರು. ಮೊನ್ನೆ ಸಾಹಿತ್ಯ ಸಮ್ಮೇಳನ ನಡೆಯಿತು ಕಡಬ ತಾಲೂಕು, ಅಲ್ಲಿ ತುಂಬ ಸಕ್ರಿಯವಾಗಿ ನಿಂತ್ಕೊಂಡು ಕೆಲಸ ಮಾಡಿದರು. 2 ದಿನದಿಂದ ನಮ್ಮ ಜೊತೆ ಇದ್ದ ವ್ಯಕ್ತಿ ಇವತ್ತಿಲ್ಲ ಅಂದರೆ ತುಂಬ ನೋವಾಗ್ತದೆ. ಖಂಡಿತ ಒಳ್ಳೆಯ ಶಿಕ್ಷಕನನ್ನು ನಮ್ಮ ಇಲಾಖೆ ಕಳ್ಕೊಂಡಿದೆ ಅಂತ ಹೇಳಬೇಕಾಗ್ತದೆ. ಅದಕ್ಕಾಗಿ ನಾವು ತುಂಬ ದುಃಖ ವ್ಯಕ್ತಪಡಿಸ್ತಾ ಇದ್ವಿ. ಮತ್ತು ಜೊತೆಗೆ ಅವ್ರಿಗೆ ದೇವರು ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಆಶಿಸ್ತೇನೆ. ಪ್ರದೀಪ್ ಬಾಕಿಲ್ ಅವರ ಒಂದು ಮರಣದ ಸುದ್ದಿ ನಮಗೆ ಭಾರಿ ದುಃಖ ತಂದಂಥ ಒಂದು ವಿಷಯ. ಒಳ್ಳೆಯ ವ್ಯಕ್ತಿ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುರುಳ್ಯ ಶಾಂತಿನಗರದಲ್ಲಿ 2 ವರ್ಷ ಅವರು ಮಾಸ್ಟರಾಗಿದ್ದರು, ಸೇವೆ ಮಾಡಿದ್ದಾರೆ. ಒಳ್ಳೆಯ ಆ್ಯಕ್ಟಿವಿಟೀಸ್ ಇರುವಂಥವರು. ಎಲ್ಲ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅಚ್ಚುಕಟ್ಟಾಗಿ ಅದನ್ನು ಮಾಡ್ತಿದ್ದರು. ಮತ್ತು ಒಂದು MC ಮಾಡುವಂಥದ್ದು ಕೂಡ ಅಂದರೆ ಒಳ್ಳೆಯ ಒಂದು MC ಮಾಡ್ತಿದ್ದರು. ಬಂದವರಿಗೆ ಯಾರಿಗೂ ಬೇಸರ ಆಗದ ರೀತಿಯಲ್ಲಿ ಸಮಾನ ದೃಷ್ಟಿಯಲ್ಲಿ ಎಲ್ಲರನ್ನು ನೋಡ್ತಿದ್ದರು. ಶ್ರೀಮಂತ ಬಡವ ರಾಜ್ಯಕ್ಕೆ ಯಾರು ಬಂದರು ಆ ಶಾಲೆಗೆ ಬಂದಾಗ ಎಲ್ಲರನ್ನೂ ಒಳ್ಳೆಯ ರೀತಿಯಲ್ಲಿ ಸಮಾನ ದೃಷ್ಟಿಯನ್ನು ನೋಡ್ತಿದ್ದಂಥ ಒಬ್ಬರು ಶಿಕ್ಷಕ. ಅಂತ ಶಿಕ್ಷಕ ಇನ್ನೂ ಬರಲಿಕ್ಕಿಲ್ಲ ಅಂತ ನಾನು ಅನ್ನಿಸ್ಕೊಂಡಿದ್ದೇನೆ. ಅವರ ಒಂದು ಈ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕೊಡಲಿ. ಮತ್ತು ಅವರ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬದವರಿಗೆಲ್ಲ ಆ ದೇವರು ಅನುಗ್ರಹಿಸಲಿ ಅಂತ ನಾನು ಬೇಡಿಕೊಳ್ತಿದ್ದೇನೆ. ಅದೇ ರೀತಿ ಅವರ ಕಳಿಸಿದ ಮಕ್ಕಳಿಗೆ ಕೂಡ
ಏನು ದುಃಖ ಇದ್ದರೆ ಅದನ್ನೆಲ್ಲ ಬಿಟ್ಟು ಅವರಲ್ಲಿದ್ದ ಒಳ್ಳೆಯ ಗುಣವನ್ನು ಅವರು ಜೀವನದಲ್ಲಿ ಅಳವಡಿಸುವಂತೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತೀನಿ. ಮುರುಳಿಯ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ರು. ಅವರು ಬಂದ ಮೇಲೆ ಹೇಗಾಯಿತು ಮೇಡಮ್ ಶಾಲೆ ಹೊರತು? ಅವ್ರು ಬಂದ ನಂತರ ಒಳ್ಳೆ ಇದು ಮಕ್ಕಳೆಲ್ಲ ಪ್ರತಿಭಾ ಕಾರಂಜಿಯಲ್ಲೆಲ್ಲ ಫಸ್ಟ್ ಬಂದಿದ್ದಾರೆ, ಸ್ಪೋರ್ಟ್ಸಲ್ಲೆಲ್ಲ ಫಸ್ಟ್ ಬಂದಿದ್ದಾರೆ, ಇದೆಲ್ಲ ಆಗಿದೆ. ಇದ್ದದ್ದು ಮಾತ್ರ ಅಲ್ಪ ಸಮಯ ಆದರೂ ಒಳ್ಳೆಯ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ, ನೆನಪುಳಿಯುವಂಥ ಸೇವೆಯನ್ನು ಮಾಡಿದ್ದಾರೆ. ಮತ್ತು ಮಕ್ಕಳಲ್ಲಿ ಅಷ್ಟು ಪ್ರೀತಿ, ಎಲ್ಲರಿಗೂ ಮಕ್ಕಳಿಗೆ ಅಂದರೆ ಅವರಿಗೆ ಮಾಸ್ಟರ್ ಅಂದರೆ ಮಕ್ಕಳಿಗೆಲ್ಲ ಪ್ರೀತಿ ಇತ್ತು, ಅದೊಂದು ಪ್ರೀತಿಯನ್ನು ಉಳಿಸಿ ಹೋಗಿದ್ದಾರೆ ಅವರು. ಪ್ರದೀಪ್ ಬಾಕಿಲ ಅವರು 2007ರಲ್ಲಿ ಬಂಟ್ವಾಳ ತಾಲೂಕಿನ ಉಳಿಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಆರಂಭಿಸಿದ್ರು. ಬಳಿಕ ಮರ್ದಾಳ ನೇಲಡ್ಕ ಸರ್ಕಾರಿ ಶಾಲೆಗೆ ವರ್ಗಾವಣೆಗೊಂಡಿದ್ರು. ನಂತರ ಅಲಂಕಾರು ಕ್ಲಸ್ಟರ್ CRP ಆಗಿಯೂ ಸೇವೆ ಸಲ್ಲಿಸಿದ್ರು. ಬಳಿಕ ಸುಳ್ಯ ತಾಲೂಕಿನ ಮುರುಳ್ಯ ಶಾಂತಿನಗರ ಶಾಲೆಗೆ ವರ್ಗಾವಣೆಗೊಂಡು ಸೇವೆ ಸಲ್ಲಿಸಿದ್ರು. ನಂತರ ಗೋಳಿತೊಟ್ಟು ಗ್ರಾಮದ ಶಾಂತಿನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಗೊಂಡು ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಪ್ರತಿಭಾವಂತ ಶಿಕ್ಷಕರಾಗಿದ್ದ ಇವರು ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ 2024-25ನೇ ಸಾಲಿನ ಶಿಕ್ಷಕರ ಸಹಪಠ್ಯ ಸ್ಪರ್ಧೆಯ ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡಿದ್ರು. ಕಳೆದ 4 ವರ್ಷಗಳಿಂದ ಶಾಂತಿನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದ ವೇಳೆ ಹಲವು ವಿನೂತನ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಪೋಷಕರ ಮೆಚ್ಚುಗೆ ಗಳಿಸಿದ್ರು. ಪಠ್ಯದ ಜೊತೆಗೆ ಶಾಲೆಯಲ್ಲಿ ಮಕ್ಕಳಿಗೆ ಯಕ್ಷಗಾನ ತರಬೇತಿ ನೀಡಿ ಸ್ಥಳೀಯ ಪೆರ್ಲ ದೇವಸ್ಥಾನದ ಉತ್ಸವದ ಸಂದರ್ಭ ಮಕ್ಕಳಿಂದಲೇ ಯಕ್ಷಗಾನ ಪ್ರದರ್ಶನ ಮಾಡಿಸಿದ್ರು. ಆಟಿ ಅಮಾವಾಸ್ಯೆ, ದೀಪಾವಳಿ ಸೇರಿದಂತೆ ತುಳುನಾಡಿನ ವಿವಿಧ ಆಚರಣೆಗಳನ್ನು ಶಾಲೆಯಲ್ಲಿ ಆಯೋಜಿಸುವ ಮೂಲಕ ಪೋಷಕರು, ವಿದ್ಯಾಭಿಮಾನಿಗಳು ಶಾಲೆಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾ ಇದ್ರು. ಕಳೆದ ವರ್ಷ ಶಾಲೆಯ ರಜತ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದ್ರು. ಇನ್ನು 2015ರಲ್ಲಿ ಅಲಂಕಾರು JCI ಅಧ್ಯಕ್ಷರಾಗಿ ಅಲಂಕಾರು ಪರಿಸರದಲ್ಲಿ ಹಲವು ಯಶಸ್ವಿ ಕಾರ್ಯಕ್ರಮ ಸಂಘಟಿಸಿದ್ರು. JCI ವಲಯ ತರಬೇತುದಾರರಾಗಿ ಪೂರ್ವ ವಲಯ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ರು. ಡಾಕ್ಟರ್ ಶಿವರಾಮ ಕಾರಂತ ಪ್ರತಿಷ್ಠಾನ ಹಾಗೂ JCI ಕಲ್ಯಾಣಪುರ ಆಶ್ರಯದಲ್ಲಿ ನಡೆದ ತರಬೇತಿ ಕಾರ್ಯಕ್ರಮದಲ್ಲಿ JCI ವಲಯ ತರಬೇತಿ ವಿಭಾಗದ ನಿರ್ದೇಶಕರಾಗಿದ್ದ ಪ್ರದೀಪ್ ಬಾಕಿಲ ತಮ್ಮ ತಂಡದೊಂದಿಗೆ ಸತತ 25 ಗಂಟೆಗಳ ಕಾಲ ವ್ಯಕ್ತಿತ್ವ ವಿಕಸನದ ಬಗ್ಗೆ ತರಬೇತಿ ನೀಡುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಭಾಜನರಾಗಿದ್ದರು. ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು, ಪ್ರವೃತ್ತಿಯಲ್ಲಿ ತರಬೇತುದಾರರಾಗಿದ್ದು ರಾಜ್ಯದಾದ್ಯಂತ 200ಕ್ಕೂ ಹೆಚ್ಚು ತರಬೇತಿಗಳನ್ನು ನೀಡಿದರು. ಒಕ್ಕಲಿಗ ಗೌಡ ಸಂಘದಲ್ಲೂ ಸಕ್ರಿಯರಾಗಿದ್ದು ಅಲಂಕಾರು ವಲಯ ಯುವ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾಗಿದ್ದರು. ನವೆಂಬರ್ 30ರಂದು ಕುಂತೂರು ಪದವು ಸಂತ ಜಾರ್ಜ್ ಪ್ರೌಢಶಾಲೆಯಲ್ಲಿ ನಡೆದ ಕಡಬ ತಾಲೂಕು 4ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ತೊಡಗಿಸಿಕೊಂಡಿದ್ದ ಅವರು ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮ ನಿರೂಪಿಸಿದರು. ಮೃತ ಪ್ರದೀಪ್ ಬಾಕಿಲ ಅವರು ತಮ್ಮ ತಂದೆ ಮೋನಪ್ಪಗೌಡ, ತಾಯಿ ಸಾವಿತ್ರಿ, ಪತ್ನಿ ಪೆರಾಬೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಹೇಮಲತಾ, ಪುತ್ರ ಅಶ್ಲೇಷ್, ಪುತ್ರಿ ಅದ್ವಿಕಾ, ಸಹೋದರ ಅಲಂಕಾರು ಹಾಗೂ ನೆಲ್ಯಾಡಿ ಕ್ಲಸ್ಟರ್ CRP ಪ್ರಕಾಶ್ ಬಾಕಿಲ, ಸಹೋದರಿ ಪ್ರತಿಮಾರನ್ನ ಅಗಲಿದ್ದಾರೆ. ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ SR, ಒಕ್ಕಲಿಗ ಗೌಡ ಸೇವಾ ಸಂಘದ ಕಡಬ ತಾಲೂಕು ಅಧ್ಯಕ್ಷ ಸುರೇಶ್ ಬೈಲು ಸಹಿತ ಹಲವು ಗಣ್ಯರು ಭೇಟಿ ನೀಡಿ ಮೃತರ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಎಲ್ಲರ ಕಣ್ಣಂಚಿನಲ್ಲಿ ಜಿನುಗುತ್ತಿದ್ದ ನೀರು ಪ್ರದೀಪ್ ಬಾಕಿಲ ಅವರ ವ್ಯಕ್ತಿತ್ವಕ್ಕೆ ಸಾಕ್ಷಿ ನುಡಿಯುವಂತಿತ್ತು. ಬ್ಯೂರೋ ರಿಪೋರ್ಟ್, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.